ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅವಿಘ್ನ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವರ ಗಜಮುಖದವಗೆ ಗಣಪಗೆ ಅಂಬುರುಗದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತೆ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ಮಾಡಿಯರ ಪಾದಾಂಬುಜಗೆ ಪಣ ಮಾಡುತ್ತ ವರ್ಣಿಪೆನಿ ಕಥಾಮೃತವ
ನೆರವಿಯಪ್ಪಿರಲು ಧರಣಿ ಪಾಲಗ ಕೇಳು ಸುಮನಸರೇ, ದೇವರಾಯ ದೇವ ವಿಧಿಗನುಗುಣವಾಗಿ ಉತ್ತರಾಯಣದ ಪ್ರಥಮ ಭಾಗದಲ್ಲಿ ಎದ್ದು ಆನ್ನೇಕಗಳನ್ನ ಅನುಕ್ರಮವಾಗಿ ತೀರಿಸಿ ಇಷ್ಟದೇವನಾದ ಶ್ರೀಹರಿಯ ಪೂಜೆಗೈದು ಪ್ರಸಾದ ಸ್ವೀಕಾರ ಮಾಡಿ ಬೇಕಾದ ವಸ್ತ್ರಾಭರಣಗಳಿಂದ ಅಲಂಕೃತರಾಗಿ ನಿಮ್ಮನ್ನೆಲ್ಲ ಕೂಡಿಕೊಂಡು ಸಕಾಲದಲ್ಲಿ ಸಭಾಪ್ರವೇಶ ಮಾಡಿದ್ದೇನೆ. ಈ ಅಧಿಕಾರ ಭೂಮಂಡಲದ ರಾಜಮನೆತನದಂತೆ ವಂಶ ಪರಂಪರಾನುಗತವಾಗಿ ಬಂದದ್ದಲ್ಲ. 100 ಯಾಗ ಮಾಡಿ 3 ಮೂರ್ತಿಗಳ ಮನವನ್ನ ಮೆಚ್ಚಿಸಿ ಪಡೆದ ಧರ್ಮಪೀಠ ಇದು. ಇದನ್ನ ತಿಳಿಯದ ನಮ್ಮ ಹಿರಿತಾಯ ಮಕ್ಕಳು ದಾನವರು ವರದಿಂದ ಗರ್ವಿತರಾಗಿ ಆಗಿಂದಾಗ ನಮ್ಮ ಮೇಲೆ ದಾಳಿ ಮಾಡುತ್ತಾ ಬಂದವರು ಯಾರು ಹರಿಯ ಕರುಣೆಯಿಂದ ಉಳಿಯಲಿಲ್ಲ. ಇನ್ನು ಮುಂದೆ ಬಂದರೆ ನಿಮ್ಮ ಅಭಿಪ್ರಾಯ ಏನು? ದೇವರಾಯ, ಹೆದರುವ ಅಗತ್ಯ ಏನಿದೆ ಹೇಳಿ. ತಮ್ಮ ಭುಜಕ್ಕೆ ಭುಜ ಕೊಟ್ಟು ದುಡಿಯುವವರು ನಾವಿಲ್ಲವೇ? ಹೆದರಬೇಡಿ, ನಿಶ್ಚಿಂತೆಯಿಂದಿರಿ. ಆದಿತ್ಯರೇ, ನಿಮ್ಮ ಅಭಿಪ್ರಾಯ ಕೇಳಿದಾಗ ತುಂಬಾ ಸಂತೋಷವಾಯಿತು. ಹರಿನಾಮ ಸ್ಮರಣೆಯನ್ನ ಮಾಡುತ್ತಾ ಇಂದಿನ ಸಭೆಯನ್ನ ಇಲ್ಲಿಗೆ ಮುಗಿಸೋಣ. ಆಗಲಿ ಆಗಲಿ.
ದೇವ ಆರಾಧ್ಯ ದೇವನಾದ ಪರಮೇಶ್ವರನ ಪೂಜೆಯನ್ನು ಸಗಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಎಂದಿನಂತೆ ಸಭಾಸ್ಥಾನವನ್ನು ಪ್ರವೇಶ ಮಾಡಿದೆ. ನನ್ನ ಆಗಮನವನ್ನು ಕಂಡಾಗ ನಮ್ಮವರೆಲ್ಲರೂ ಎದ್ದು ನಿಂತು ನರಕಾಸುರನಿಗೆ ಜಯವಾಗಲಿ ಎಂಬಂತೆ ಜಯಘೋಷ. ಮನಸ್ಸಿಗೆ ಮಹತ್ತರವಾದ ಆನಂದವು ಉಂಟಾಗುತ್ತದೆ. ಇನ್ನು ವಿಳಂಬಿಸುವುದಲ್ಲ, ನಮ್ಮ ಕರ್ಪೂರ ಸೇನೆ ಸಿದ್ಧವಾಗಬೇಕು. ಈಗಲೇ ಸ್ವರ್ಗಲೋಕವನ್ನು ಮುತ್ತಬೇಕೆಂಬ ಆಸೆಯಾಗಿದೆ. ಆದ ಕಾರಣ ಬರಲಿ ನೋಡೋಣ ನಮ್ಮವರು. ನನ್ನನ್ನು ಕರೆದಿದ್ದೀರಿ, ಅರಕ್ಷಣದಲ್ಲಿ ಮಾಡಿ ಮುಗಿಸುತ್ತೇನೆ. ಶೀಘ್ರವಾಗಿ ಸಭೆಗೆ ಬರಲಿ ಎಂಬ ಕರೆಯಾಯಿತಲ್ಲ, ಯಾಕೆ ಕರೆಸಿದೆ? ಇನ್ನೇನು ಕಾರಣವನ್ನು ತಿಳಿಸಿ. ನಮ್ಮ ಕರ್ಪೂರ ಸೇನೆ ಸಿದ್ಧವಾಗಲಿ, ದೇವದುರ್ಗವನ್ನು ಮುತ್ತೋಣ ನಡೆಯಿರಿ. ಆ ಮೊದಲು ದೇವತೆಗಳ ಬಲವನ್ನ ಖಂಡಿಸುವುದಕ್ಕೆ ಯಾಗ ಯಜ್ಞಾದಿಗಳ ನಾಶ ನಡೆಯಬೇಕು. ಆಗಬೇಕು. ಹೇಳು. ಮತ್ತೆ ಮುನಿ ವಿಭುದರು ಕಾವಿತ ಪುಣ್ಯದ ಕಲಶವಿತ್ತು ಬ್ರಹ್ಮನ ನಿಲ್ಲಿಸಿ ಅಗ್ನಿಯಂ ಪ್ರಜ್ವಲಿಸಿ ಘೃತ ಸಮಿದೆ ಸ್ವ ಎಂದು ಕೊಡುತ್ತಿದ್ದರು. ಗಜಾನನಂಭೂತ ಗಣಾದಿ ಸೇವಿತ
शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये लोककल्याणार्थाय लौकिकनामाग्निं प्रतिष्ठापयामि श्रीयज्ञेश्वराय नमः प्रार्थनां समर्पयामि इन्द्राय स्वाहा ಇಂದ್ರಾಯ ಇದಂ ನಮಃ अग्निये स्वाहा ಅಗ್ನಯೇ ಇದಂ ನಮಃ यमाय स्वाहा ಯಮಾಯ ಇದಂ ನಮಃ नैऋत्याय स्वाहा ನೈಋತ್ಯಾಯ ಇದಂ ನಮಃ वरुणाय स्वाहा ವರುಣಾಯ ಇದಂ ನಮಃ वायुवे स्वाहा ವಾಯುವೇ ಇದಂ ನಮಃ कुबेराय स्वाहा ಕುಬೇರಾಯ ಇದಂ ನಮಃ ईशानाय स्वाहा ಈಶಾನಾಯ ಇದಂ ನಮಃ इन्द्राय स्वाहा ಇಂದ್ರಾಯ ಓ ದೇವರೇ ಬೇಡ ಬೇಡ ಏ ಪಾಪಿ ಮರವನ್ನ ನೋಡಬೇಕು ಮರವನ್ನ ತೆಗೆದೆ ಸೇರಿ ಅಯ್ಯೋ ಎತ್ತಿರಿಯಾದ ಗುಂಡವನ್ನ ಯಾಗವೇ ಯಜ್ಞ ಅಯ್ಯೋ ಓ ದೇವರೇ ಏ ಪಾಪಿ ಹೊಡಿಬೇಡಪ್ಪ ಹೊಡಿಬೇಡ ನಿಲ್ಲು ನಿಲ್ಲು ಅಯ್ಯೋ ಏ ಪಾಪಿ ಅಯ್ಯಯ್ಯೋ ಬೇಡ ಬೇಡ ಅಯ್ಯೋ ಸುಡಿ ಕಟ್ಟಕ್ಕೆ ಸುಡಿ ಕಟ್ಟಕ್ಕೆ ಹಿಡಿಬೇಕು ಅಯ್ಯೋ ಎಲ್ಲಿದೆ ಇವರ ಕಟ್ಟಕ್ಕೆ ಬೆಂಕಿ ಇಡಬೇಕು ಪಾಪಿಗಳೇ ಯಜ್ಞವೇ ನಿಮಗೆ ಅಯ್ಯೋ ಅಯ್ಯೋ ಎಲ್ಲಿದ್ದೀರಿ ಯಾಗ ಶಾಲೆ ನಾಟ್ಯವಾಗಬೇಕು ಭಸ್ಮೀಭೂತ ತೆಗೆಯುತ್ತೇನೆ ಅಯ್ಯೋ ಸ್ತ್ರೀಯರೇ ಕಾಪಾಡು 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 ತಂದೆ
ಮಾತ್ರ ಓಡೋಡಿ ಬಂದಯ್ಯ. ಬಿಡವೆಯ ಸ್ವರ್ಗವನ್ನ ಹೇಳು. ಯಾರಿಗೆ ಬಿಡುವ? ಸ್ವರ್ಗಲೋಕಕ್ಕೆ ದಾಳಿ ಮಾಡಿ ಈ ಅಧಿಕಾರವನ್ನು ಪಡೆಯುವ ಆಶೆಯಿಂದ ಬಂದೀಯ. 100 ಯಾಗ ಮಾಡಿ ಪಡೆದಂತ ಧರ್ಮಪೀಠ ಇದು. ಇದರ ಆಶೆಯಿಂದ ಮುಂದುವರಿದರೆ ಪ್ರಾಣ ಕೊಡಬೇಕಾದೀತು. ಭಾಮೆಯರ ಮೇಳದಲಿತ ಆನಂದದಿಂದ ಹಿರಿಯರದ
ರಾಮನ ಅನುಪ್ರವೇಶಾದಿಗಳಿಗೆ ಕಾರಣೀಭೂತನಾದಂತ ನಾನು ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರವನ್ನೆತ್ತಿ ಧರೆಯಲ್ಲಿರುವ ದುಷ್ಟರನ್ನ ಮರ್ದಿಸಿ ಶಿಷ್ಟರನ್ನ ಉದ್ಧರಿಸುವುದೇ ನನ್ನ ಅವತಾರದ ಮುಖ್ಯ ಉದ್ದೇಶ. 8ನೆಯದಾದ ಈ ಕೃಷ್ಣಾವತಾರ ಯದುಕುಲದಲ್ಲಿ ಜನಿಸಿದ ಸಾತ್ವತ ರಾಜನ ಸಂತತಿಯ ಶೂರರಾಜನ ಮಗನಾದ ಅನಕದುಂದುವಿಯ ಧರ್ಮಪತ್ನಿ ದೇವಕೀ ದೇವಿಯ 8ನೇ ಗರ್ಭದಲ್ಲಿ ಕೃಷ್ಣಾಭಿಧಾನದಿಂದ ಅವತಾರ ಎತ್ತಿ ದುಷ್ಟರನ್ನ ಮರ್ದಿಸುತ್ತಾ ಮಧುರಾನಗರಿಯಲ್ಲಿ ವಾಸವಾಗಿದ್ದೇನೆ. ಇನ್ನೂ ಕೆಲವು ದಾನವರು ಉಳಿದುಕೊಂಡಿದ್ದಾರೆ. ತಂದೆ ತಾಯಿಗಳಿಂದಲೇ ಮರಣ ಎಂದು ಹೊರಪಡೆದಂತಹ ನರಕನನ್ನ ನಾಶ ಮಾಡುವುದಕ್ಕೆ ಭೂದೇವತೆಯ ಅಂಶ ಸ್ವರೂಪಳಾದಂತಹ ಸತ್ಯಭಾಮೆ ನನ್ನ ಜೊತೆಗಿರಬೇಕು. ಅವಳನ್ನ ಕೂಡಿಕೊಂಡು ಗರುಡಾರೂಢನಾಗಿ ಪ್ರಾಗ್ಜ್ಯೋತಿಷಪುರದತ್ತ ಸಾಗುತ್ತೇನೆ. ಗರುಡ ಅಹಂಕಾರದಿಂದ ಮೆರೆದಾಡಬೇಡ. ಈ ನರಕಾಸುರನನ್ನು ಕೆಣಕಿ ಉಳಿಯಬಹುದೆಂತ ಬಗೆದೆಯ ನನ್ನ ಹಣೆ ಬರವ ಇಂದಿಗೆ ಮುಗಿಸಿ ಸತ್ಕಾರ್ಯವಾದ ಯಾಗಯಜ್ಞಾದಿಗಳಿಗೆ ಕಂಟಕ ಸ್ವರೂಪನಾದೆಯ ಸ್ವರ್ಗಲೋಕದ ದೇವತೆಗಳನ್ನ ಪದಚ್ಯುತಗೊಳಿಸಿದೆಯ ದೇವಮಾತೆ ಅದಿತಿ ದೇವಿಯ ಕುಂಡಲವನ್ನ ಹೇಸದೆ ಅಪಹರಿಸಿದೆಯ ಅಂದಿದ್ದೇನೆ ಏನಂತೆ ನಿನ್ನ ಪಾಪದ ಕೊಡ ಪೂರ್ಣ ಆಯಿತು. ಇನ್ನೊಂದು ಕ್ಷಣ ನಿನಗೆ ಈ ಭೂಮಿಯಲ್ಲಿ ಉಳಿಗಾಲ ಇಲ್ಲ. ಬಾ ಮುಂದೆ ಮುಂದೆ ಕೃಷ್ಣಗೆ ಆರತಿ ಬೆಳಗಿರಿ ಕಂಸಾಂಧಗೆ ಆರತಿ ಎತ್ತಿರೆ ವಸುದೇವನಿಗೆ ಆರತಿ ಎತ್ತಿರೆ ಗೋಪಾಲ ಕೃಷ್ಣಗೆ ಆರತಿ ಎತ್ತಿರೆ ಮಂಗಲ ಹರುಷದಿ ಭಗುತರಾಯ್ ಪರೆ
ಭೂಷಣದ ಕುಮಾರ ಗಜವದನರಾಯ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗದಮುಖದವಗೆ ಗಣಪಗೆ ಉತ್ತಮ ರೀತಿಯಲ್ಲಿ ಮೂಡಿ ಬಂದಿದೆ. ಈ ಒಂದು ಒಳಗಿದ್ದ ಕಲಾವಿದರು ಇವರು. ಇಷ್ಟು ಮಂದಿ ಕಲಾವಿದರು ಅವರ ಈ ಒಂದು ಗೊಂಬೆ ಆಟದ ಪ್ರದರ್ಶನವನ್ನು ಒಳಗಿದ್ದು ನಮಗೆ ತೋರಿಸಿದ್ದಾರೆ. ಈ ಒಂದು ಇವರ ಕಲೆಗೆ ನಮ್ಮ ಉಚ್ಚಿಲ ಭೋವಿ ಶತಮಾನೋತ್ಸವ ಸಮಿತಿ ಆಚರಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಂದ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದರಲ್ಲಿ ಶ್ರೀ ರಮೇಶ್ ಕೆ.ವಿ. ಕಾಸರಗೋಡು ಇವರು ಇದರ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಇವರಿಗೆ ಸಹಕಾರವನ್ನು ನೀಡಿದಂತಹವರು ಸ್ವಾತಿ, ಭವ್ಯ, ಕಾರ್ತಿಕ್, ತಿರುಮಲೇಶ್ ಕೆ.ವಿ. ಅದೇ ರೀತಿ ಕುಮಾರಸ್ವಾಮಿ. ಈ ಒಂದು ಕಲಾಭಿಮಾನಿಗಳಿಗೆ ಪ್ರೀತಿಯ ಚಪ್ಪಾಳೆ ಮುಖಾಂತರ ಅವರನ್ನು ಶ್ರೀಯುತ ಕೇಶವ ಉಚ್ಚಿಲ್ ಇವರು ಭೋವಿ ಸಮಾಜದ ಅತ್ಯಂತ ಹಿರಿಯ ಪ್ರಸಿದ್ಧ ಯಕ್ಷಗಾನ ಕಲಾವಿದರು, ಯಕ್ಷಗಾನ ಅರ್ಥಧಾರಿಗಳು, ಹಾಗೆ ಯಕ್ಷಗಾನದ ಸಮೀಕ್ಷೆ ಮತ್ತು ವಿಮರ್ಶಕರಾಗಿ ಕೂಡ ಪ್ರಸಿದ್ಧರಾದವರು. ಹಾಗಾಗಿ ಈ ದಿನ ಇವರ ಕೈಯಿಂದ ಈ ಸನ್ಮಾನ ಬಹಳ ಅರ್ಥಪೂರ್ಣ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಈ ಒಂದು ಕಾರ್ಯಕ್ರಮಕ್ಕೆ